ನಗರದ ಅಶೋಕ ರಸ್ತೆಯಲ್ಲಿನ ಎಂಪ್ರೆಸ್ ಕಾಲೇಜಿನ ಮುಂಭಾಗ ಅಳವಡಿಸಲಾಗಿದ್ದ ವೀರ ಸಾವರ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ ಅನ್ನು ಹರಿದು ಹಾಕಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ನಗರ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಎಸ್ಪಿ ರಾಹುಲ್ ಕುಮಾರ್ ಶಹಪುರ್ವಾಡ ತಿಳಿಸಿದ್ದಾರೆ. ಅವರು ಈ ಸಂಬಂಧ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಗರದ ಅಶೋಕ ರಸ್ತೆಯ ಎಂಪ್ರೆಸ್ ಕಾಲೇಜು ಮುಂಭಾಗ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುವ ಫ್ಲೆಕ್ಸ್ನಲ್ಲಿ ಅಳವಡಿಸಲಾಗಿದ್ದ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನು ಕಿಡಿಗೇಡಿಗಳು ಹರಿದು ಹಾಕಿದ್ದು, ಇದು ಜನರನ್ನು ಪ್ರಚೋದನೆಗೊಳಿಸುವ ತಂತ್ರವಾಗಿದೆ. ಈಗಾಗಲೇ ಇದರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆ ಪ್ರಾರಂಭಿಸಲಾಗಿದೆ. ಈ ರೀತಿಯಾದ ಪ್ರಚೋದನಕಾರಿ ಕೃತ್ಯಗಳಿಂದ ಸಾರ್ವಜನಿಕರು ಪ್ರಚೋದನೆಗೆ ಒಳಗಾಗದೆ ಶಾಂತಿಯನ್ನು ಕಾಪಾಡಬೇಕು. ಒಂದು ವೇಳೆ ಪ್ರಚೋದನೆಗೆ ಒಳಗಾದರೆ ಪ್ರಚೋದಿತ ವ್ಯಕ್ತಿಗಳ ಪ್ರಯತ್ನ ಸಫಲವಾಗುತ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಕೆಲಸವನ್ನು ಮಾಡುತ್ತದೆ ಎಂದು ಅವರು ಇದೇ ವೇಳೆ ತಿಳಿಸಿದರು ಮತ್ತು ನಗರದಲ್ಲಿ ಶಾಂತಿಯನ್ನು ಕಾಪಾಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ವರದಿ ರಾಜೇಶ್ ರಂಗನಾಥ್. 15th ಆಗಸ್ಟ್ ಫ್ಲೆಕ್ಸಸ್ ಅಳವಡಿಸಿದ್ರು. ಆ ಫ್ಲೆಕ್ಸ್ಗಳ ಪೈಕಿ ಒಂದು ಫ್ಲೆಕ್ಸ್ ಸಾವರ್ಕರ್ ಅವರ ಫ್ಲೆಕ್ಸ್ ನಮ್ಮ ಅಶೋಕ್ ರೋಡಲ್ಲಿ ಎಂಪ್ರೆಸ್ ಶಾಲೆ ಹತ್ತಿರ ಒಂದು ಕಡೆ ಹಾಕಿರೋದು. ಇದನ್ನು ಯಾರೋ ಕಿಡಿಗೇಡಿಗರು ಅದನ್ನು ಅವ್ರ ಫೋಟೋನ ಕಟ್ ಮಾಡಿದ್ದಾರೆ. ಅಷ್ಟು ಉಳಿದೋದೆಲ್ಲ ಇಟ್ಟರು. ಇವತ್ತು ಬೆಳಿಗ್ಗೆ ಅದು ನಮ್ಮ ಗಮನಕ್ಕೆ ಬಂದಿದೆ. ನಿನ್ನೆ ಪೂರ್ತಿ ಎಲ್ಲ ಫ್ಲೆಕ್ಸಸ್ನು ಪೂರ್ತಿ ಕ್ಲಿಯರ್ ಮಾಡಿ ಇಟ್ಟರು ನಮ್ಮ ಕಾರ್ಪೊರೇಷನ್ ಅವರು. ಇವತ್ತು ಬೆಳಿಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸೊ ಇದರಲ್ಲಿ ಎರಡು ವಿಷಯಗಳು ಏನು ಅಂತ ಹೇಳಿದ್ರೆ, ಒಂದು, ಇದು ಯಾರು ಮಾಡಿರ್ತಾರೋ ಅವರು ಇದು ಮಾಡಿರೋದು ಈಸ್ ಬೇಸಿಕಲಿ ಟು ಜನರ ಪ್ರೊವೋಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಾರೆ. ಅವರ ಉದ್ದೇಶವನ್ನು ನಾವು ಪ್ರೊವೋಕ್ ಆಗಿಬಿಟ್ಟು ಅದಕ್ಕೇನಾದರೂ ರಿಯಾಕ್ಷನ್ ಕೊಡೋಕೆ ಹೋದರೆ ಆ ಕಿಡಿಗೇಡಿಗರು ಯಾವ ವಿಷಯಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ರು ಅದರಲ್ಲಿ ಸಫಲ ಆಗಿರೋ ಅವರು ಸಕ್ಸಸ್ ಆದಂಗೆ. ಎರಡನೇದು, ಕೆಲವು ಸಲ ಸಮ್ ಪೀಪಲ್ ಮಸ್ಟ್ ಹ್ಯಾವ್ ಡನ್ ಇಟ್ ವಿತ್ ಸಮ್ ಅದರ್ ಇಂಟೆನ್ಷನ್ ಅಂತ ಹೇಳ್ಬಿಟ್ಟು ಇವಾಗ ನಾವು ಆ ವಿಷಯದಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಅದರ ಯಾರು ಮಾಡಿದ್ದಾರೆ ಅನ್ನೋ ವಿಷಯ ನಾವು ವಿ ಆರ್ ಟ್ರೈಂಗ್ ಟು ಫಿಗರ್ ಔಟ್. ಮೇ ಬಿ ಇನ್ ಸಮ್ ಟೈಮ್ ವಿಲ್ ಬಿ ಏಬಲ್ ಟು ಗೆಟ್ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. ಪಬ್ಲಿಕ್ ಒಂದೇ ರಿಕ್ವೆಸ್ಟು, ಎಂದೂ ಕೂಡ ನಮ್ಮ ತುಮಕೂರಲ್ಲಿ ವಿ ನೆವರ್ ಹ್ಯಾಡ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಆಗಬೇಕು ಅನ್ನೋ ಉದ್ದೇಶ ಇದ್ದವರು ಈ ಥರ ಜನರಲ್ ಮನಸ್ಥಿತಿ ಆ ಥರ ಇಲ್ಲ. ಮತ್ತು ಭಾಳ ಪೀಸ್ಫುಲ್ಲಾಗಿ ನಮ್ಮ ಟೌನ್ ಇದೆ. ಇದೇ ಪೀಸ್ನ ನಾವೆಲ್ಲ ಕಾಪಾಡ್ಕೊಂಡು ಮುಂದಕ್ಕೆ ಹೋಗೋಣ. ಪೊಲೀಸರ ಕೆಲಸವನ್ನು ನಾವು ಪೊಲೀಸಿಂಗ್ ಕಡೆಯಿಂದ ಏನು ಎಕ್ಸ್ಪೆಕ್ಟೆಡ್ ಇದೆ ಇಂಥ ಟೈಮಲ್ಲಿ ಆ ಕೆಲಸವನ್ನು ನಾವು ಖಂಡಿತ ನಾವು ಮಾಡ್ತೀವಿ. CCTV ವಿಡಿಯೋಸ್ ಏನಾದರೂ ಇದೆ? ವಿ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಥ್ಯಾಂಕ್ ಯು. ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವ ಆಯಿತು. ವೀರ ಸಾವರ್ಕರ್ದು ನಮ್ಮಲ್ಲಿ ಫೋಟೋಗಳೆಲ್ಲ ಹಾಕವ್ರೆ ಎಲ್ಲ ಫ್ಲೆಕ್ಸ್ ಒಳಗೆ. ದುರದೃಷ್ಟ, ನಮ್ಮಲ್ಲಿ ಶಾಂತಿ 20-30 ವರ್ಷದಿಂದ ನಾವು ಬಂದಿದ್ದೀವಿ, ಕಾಪಾಡ್ಕೊಂಬಂದಿದ್ದೀವಿ. ಯಾರು ಚಿಲಿಗೇಡಿ ಆಗಿರ್ತಕ್ಕಂಥ ಅವರವರೇ ಎಲ್ಲ ಫೋಟೋ ಹರಿದಾಕವ್ರೆ. ಅವ್ರನ್ನ ನಾನೀಗ SP ಹೇಳ್ತೀನಿ, ಕಂಡಲ್ಲಿ ಗುಂಡು ಹೊಡೀರಿ, ಅವನ್ನ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕಂಡಲ್ಲಿ ಗುಂಡು ಹೊಡೀರಿ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆಂದರೆ ನಾಳೆ ಇದು ಶಿವಮೊಗ್ಗದಾಗ ಆದಂಗೆ ಆಗೋದು ಬೇಡ, DJಹಳ್ಳಿ KJಹಳ್ಳಿ ಆದಂಗೆ ಆಗೋದು ಬೇಡ. ನನ್ನೂರು, ನನ್ನ ಹಿಂದೂಗಳು, ನನ್ನ ಮುಸಲ್ಮಾನರು ಎಲ್ಲ ಒಳ್ಳೆ ತಂದಾಗಿದ್ದೋ ನಾವು. ಇವ್ಯಾವ ಸೇರ್ಕೊಂಡಿರ್ತಕ್ಕಂಥದ್ದಿದೆ ಇಂಥವನ್ನ ಮೊದಲು ನಾನು SP ತಾವು ಮಾತಾಡ್ತೀನಿ. ಮೊದಲು ಅವ್ರನ್ನ ಎಲ್ಲವರೇ ಅಂತ ಹಿಡ್ಕೊಂಬರ್ಬೇಕು. ಏನು ಹುಡುಗಾಟನೇನ್ರಿ? ನಾವು ಅವರವೆಲ್ಲ ಆಗದಂಥ ಇದರೊಳಗೆ ಐತಕರಟನೆ ಮಾಡ್ಬೋದಾಗಿತ್ತಲ್ಲ. ಇವತ್ತು ಶಾಂತಿಯಿಂದ ಹೇಳ್ತಿದ್ದೀವಿ. ಇವ್ರಿಗೆ ಇನ್ನು ಮುಸಲ್ಮಾನರಿಗೆ, ಅದಕ್ಕೆ ನಾನು ನಾಳೆ ಪ್ರೆಸ್ ಮೀಟಾಗಿ ಹೇಳಿದೆ, ಏನು ಫಾರಿನವ್ರು ಇದನ್ನು ಕೊಡ್ತಾರಲ್ಲ, ಗೌರವ ಕೊಟ್ಟು ಅವರಿಗೆ ಇದನ್ನು ಕೊಡ್ತಾರೆ, ವೀಸಾ ಕೊಡ್ತಾರೆ, ಹಾಗೆ ಈ ಥರ ಇರ್ತಕ್ಕಂಥ ಜನಕ್ಕೆ ಹಿಡಿದುಬಿಟ್ಟು ಇವಾಗ ಗಡಿ ಪಾರು ಮಾಡಬೇಕು, ಮೇಲಾಗಿ ವೀಸಾ ಕೊಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಅವ್ರಿಗೆ ಮಾಡಬೇಕು ಅಂಥೇಳಿ ನಾನು ನಿಮ್ಗಳ ಮುಖಾಂತರ ಸರ್ಕಾರನ ವಿನಂತಿ ಮಾಡ್ಕೊಳ್ತೀನಿ. ಹೌದ್ರಿ, ವೀರ ಸಾವರ್ಕರ್ ಅಂದರೆ ಆ ಸಾವರ್ಕರ್ ಕಂಡ್ರೆ ಅವ್ರಿಗೆ ಈ ಯಾರು ಹರಿದಾಕವ್ರಲ್ಲ ಅವ್ರಿಗೆ ಎಲ್ಲ 3-4 ಆಗಿಬಿಡ್ತವೆ. ಅದಕ್ಕೋಸ್ಕರ ಹರಿದಾಕಿರ್ತಾರೆ ಪಾಪಿಗಳು, ಎಲ್ಲಿ ಉಟ್ಕೊಂಬಂದ್ಬಿಡ್ತಾರಂತ. ವೀರ ಸಾವರ್ಕರ್ನ ನೋಡಿದರೆ ನಮ್ಮಲ್ಲಿರ್ತಕ್ಕಂಥ ಹಿಂದೂ ಬ್ಲಡ್ಡು ಹೆಂಗೆ ಹೆಣ್ಣುಮಕ್ಳಿಗೆ ಝಾನ್ಸಿ ರಾಣಿ ಇರ್ಬೋದು, ಕಿತ್ತೂರು ರಾಣಿ ಇರ್ಬೋದು, ಕೃಪಾನಿ ಇರ್ಬೋದು, ಈ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಪೈ ನೇರ ಸಂದರ್ಶನ ಇರುತ್ತದೆ.
ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL ಫೋನ್ ನಂಬರ್ 9743103968.